ಹಣವನ್ನ ತಿನ್ನಲು ಸಾಧ್ಯವಿಲ್ಲ. ಕೃಷಿಯಿಂದಷ್ಟೇ ನಮ್ಮ ಬದುಕು. ಕೃಷಿಯಿಂದಲೇ ಸುಖವನ್ನುಂಡ ಸಮಾಜ ನಮ್ಮದು. ತೋಟ ಗದ್ದೆಗಳು ಇಲ್ಲವಾಗುತ್ತಿರುವ ಈ ದಿನಮಾನದಲ್ಲಿ ಕೃಷಿ ಬದುಕಿನ ಪ್ರೀತಿಯನ್ನ ಹುಟ್ಟಿಸುವ ಪ್ರೇರಣೆ ಎಂದು ಶಾಸಕ ಉಪನಾಥ ಕೋಟ್ಯಾನ್ ಹೇಳಿದರು. ಪಾವಂಜೆ ಕೆಸರುಗದ್ದೆ ಕ್ರೀಡೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಿಸಿ ಮಾತನಾಡಿದರು. ಒಂಜಿ ದಿನ ಈ ಭಾಗದ ಜನಪ್ರಿಯ ಮಾತು ಲೆತ್ತದ ಬೇತೆ ಬೇತೆ ಗುಂಪುಲೇನು ಕ್ರೀಡೋತ್ಸವ ಮಲ್ಪನ ಉದ್ದೇಶ ಎಂಜಿನ ಅಂದ ಕೇಂಡ ಒಂಜಿ ಬಂಡ ಹೈವೇದ ಬರಿಟ್ಟು ಮಾರ್ಗದ ಬರಿಟ್ಟು ಕೂಡ ಇಲ್ಲಿ ನಮ್ಮ ಕೃಷಿ ಬದುಕದ ಮೂಜಿ ಬೊಳೆ ಆಪಿನ ಕಂಡವನ್ನು ನಿಗಿತದ ಜನಕ್ಕೂ ಪೂರ ಇಡ್ಲಿ ಕಟ್ಟೋಣ ಮಲಮಲ್ಲ ಕಟ್ಟೋಣ ಕೆಲಸ ಅವನೊಂದು ಇನ್ನು ಪೇಂಟ ದಕ್ಲಿಕ್ಕೆ ಅರಿ ವೈಟ್ ಆಪಿನಿ ಬಾರು ವೈಟ್ ಆಪಿನಿ ಮುಡಿ ವೈಟ್ ಆಪಿನಿ ಮನ್ಪುರಂಚಿನ ಮಾಹಿತಿನ ಕಮ್ಮಿ ಉಂಟು ವಿದ್ಯಾವಂತರಿಗೆ. ಈ ನಮ್ಮ ಏತು ಸವಲತ್ತು ಏತು ಅನುಕೂಲ ಏತು ಶ್ರೀಮಂತಿಕೆ ಇತ್ತಂದಲ್ಲ ನಮ್ಮಡಕ್ಕಿನ ಕಾಸನ್ನು ಅಂಗಡಿಗೆ ಕೊರದು ಅರಿ ಕಾಣತ್ತದ ಅರಿನೇ ಬೀಪದ ಉಣ್ಣತ್ತಂದೆ ಕಾಸನ್ನು ಬೀಪದ ದಿನ ಏರಿಕ್ಲ ಸಾಧ್ಯ ಇನ್ನು ಕೃಷಿ ಬದುಕಂದು ಬಂದು ಬೆಟ್ಟಿಗೆ ಕಂಡಡು ಅರಿ ಬಾರು ಕಟ್ಟಪನಿಟ್ಟು ತಾರ ಬೊಂಡ ತಾರೈ ಅಂಜನೆ ಕೃಷಿ ಇಂದು ಬಂದು ಬೆಟ್ಟಿಗೆ ಪದಂಗಿ ಉರ್ದು ಬೇತೆ ಬೇತೆ ನಮ್ಮನೆದ ಕೃಷಿಗೆ ಉತ್ಪತ್ತಿ ಮಾಡ್ತದೆ ಬಾರಿ ಸುಖೋತ್ತ ಜೀವನ. 2 ದಿನ ನಡೆದ ಈ ಕ್ರೀಡೋತ್ಸವದಲ್ಲಿ ಹಗ್ಗಜಗ್ಗಾಟ, ಮಡಕೆ ಒಡೆಯುವುದು, ಓಟ, ಹಿಮ್ಮುಖ ಓಟ, ಜನಪದ ನೃತ್ಯ ಮತ್ತಿತರ ಸ್ಪರ್ಧೆಗಳು ನಡೆದವು. ಹಗ್ಗಜಗ್ಗಾಟದಲ್ಲಿ ಪುರುಷರ ವಿಭಾಗದಲ್ಲಿ ಮೂಳೂರು ಕಾಪು ಬೀಚ್ ಫ್ರೆಂಡ್ಸ್ ಪ್ರಥಮ, ಕಲ್ಲಾಪು ಗಜಕೇಸರಿ ದ್ವಿತೀಯ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಪಡುಕೆರೆ ಫ್ರೆಂಡ್ಸ್ ಪ್ರಥಮ, ಹಳೆಯಂಗಡಿ ಯುವತಿ ಮತ್ತು ಮಹಿಳಾ ಮಂಡಳಿ ದ್ವಿತೀಯ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಹಿಮ್ಮುಖ ಓಟದಲ್ಲಿ ಪ್ರಮೋದ್ ಪಂಜಾ, ಶಶಾಂಕ್ ದೇವಾಡಿಗ, ಮಿತ್ರ ಲೈಟ್ ಹೌಸ್, ಜ್ಯೋತಿ ಪಾವಂಜೆ, ಪಲ್ಲವಿ ಕಾಪು, ಹರ್ಷಲತಾ ಮುಚ್ಚೂರು ಗೆದ್ದಿದ್ದಾರೆ. ಜನಪದ ಸಮೂಹ ನೃತ್ಯದಲ್ಲಿ ಎಕ್ಸಾಮ್ ಟೀಮ್, ಡ್ಯಾನ್ಸ್ ಅಕಾಡೆಮಿ ಮುಲ್ಕಿ, ಕಲಾಕುಂಭ ಸಾಂಸ್ಕೃತಿಕ ವೇದಿಕೆ ಕುಳಾಯ್, ನಲಿಕೆ ತಂಡ ಪಣಂಬೂರು ಬಹುಮಾನ ವಿಜೇತರಾದರು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನೋದ್ ಬಿಳ್ಳೂರು, ಪಡುಪಣಂಬೂರು ಪಂಚಾಯತ್ನ ಮಾಜಿ ಅಧ್ಯಕ್ಷ ವಿನೋದ್ ಕುಮಾರ್, ಪಾವಂಜೆ ದೇಗುಲದ ಶಶೀಂದ್ರ ಕುಮಾರ್, ಮುಲ್ಕಿ ಲಯನ್ಸ್ನ ಶಿಲ್ಪಾ ಕುಡ್ವಾ, ಶುಭೇಂದ್ರ ಸಸಿ ಹಿತ್ಲು ಮತ್ತಿತರರು ಉಪಸ್ಥಿತರಿದ್ದರು. निशांत वी4 न्यूज़ 10 पोस्ट सबंत मुल्के